ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಗೋಧಿ ಹಿಟ್ಟಿನ ಪೂರಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಗೋಧಿ ಹಿಟ್ಟು 1 ಕಪ್ಪು, ಸ್ವಲ್ಪ ಉಪ್ಪು, ಎಣ್ಣೆ. ಒಂದು ಕಪ್ಪು ಗೋಧಿ ಹಿಟ್ಟನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಎಷ್ಟು ನಿಮಗೆ ರುಚಿಗೆ ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಉಪ್ಪು ಹಾಕಿದ ನಂತರ ಕಲಸ್ಕೊಳ್ಬೇಕು. ಆನಂತರವೇ ನೀರು ಹಾಕಬೇಕು. ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸಿದ್ರೆ ಆಯಿತು. ಒಮ್ಮೆಲೆ ನೀರು ಹಾಕ್ಕೊಂಡು ಹಿಟ್ಟು ಕಲಸೋದು ಬೇಡ. ಹಿಟ್ಟನ್ನು ಕಲಸುವಾಗ ತುಂಬ ಮೆತ್ತಗೆ ಕಲಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಈಗ ಎಣ್ಣೆ ಹಾಕಿ ಅದನ್ನು ಅರ್ಧ ಗಂಟೆ ಹೊತ್ತು ಬಿಡೋಣ. ಅರ್ಧ ಗಂಟೆ ಆದ ನಂತರ ಅದನ್ನು ಲಟ್ಟಿಸಲು ಹಾಕೋಣ. ಈಗ ಅರ್ಧ ಗಂಟೆ ಆಗಿದೆ, ಅದನ್ನು ಲಟ್ಟಿಸಲು ಹಾಕ್ತಾ ಇದ್ದೇನೆ. ನಾನಿಲ್ಲಿ ದೊಡ್ಡ ಉಂಡೆಯನ್ನೇ ತಗೊಂಡಿದ್ದೇನೆ, ದೊಡ್ಡ ಪೂರಿ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಸಣ್ಣ ಸೈಜಲ್ಲಿ ಕೂಡ ತಗೊಂಡು ಮಾಡ್ಕೊಳ್ಬೋದು. ಆದರೆ ಲಟ್ಟಿಸಿಕೊಳ್ಳುವಾಗ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಈಗ ಲಟ್ಟಿಸಿಕೊಂಡಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಪೂರಿಯನ್ನು ಫ್ರೈ ಮಾಡಲು ಹಾಕಬೇಕು. ಪೂರಿಯನ್ನು ಫ್ರೈ ಮಾಡಲು ಹಾಕಿದ ನಂತರ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಪೂರಿ ಉಬ್ಬುವುದಿಲ್ಲ. ಈಗ ಪೂರಿ ಉಬ್ಬಿ ಬಂದಿದೆ. ಇನ್ನೊಂದು ಸೈಡ್ ಫ್ರೈ ಮಾಡಲು ಹಾಕೋಣ. ಆಗ ಕೂಡ ಅದನ್ನು ಹಾಗೇ ಬಿಡಬಾರ್ದು, ಅದನ್ನು ತಿರುಗಿಸ್ತಾ ಇರಬೇಕು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈಗ ಪೂರಿ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ತೆಗೆಯೋಣ. ಒಂದು ಪೂರಿಯನ್ನು ಫ್ರೈ ಮಾಡಿಕೊಂಡಾಗಿದೆ. ಈಗ ಇನ್ನೊಂದು ಪೂರಿಯನ್ನು ಫ್ರೈ ಮಾಡಲು ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಪೂರಿಯನ್ನು ಫ್ರೈ ಮಾಡಲು ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಪೂರಿ ಉಬ್ಬಿ ಬರೋದಿಲ್ಲ. ಅದಕ್ಕಾಗಿ ಪೂರಿಯನ್ನು ಫ್ರೈ ಮಾಡಲು ಹಾಕಿದ ನಂತರ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು. ಈಗ ಒಂದು ಸೈಡು ಉಬ್ಬಿದೆ, ಈಗ ಅದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ಇನ್ನೊಂದು ಸೈಡ್ ಫ್ರೈ ಮಾಡುವಾಗ ಅದನ್ನು ತಿರುಗಿಸ್ತಾನೆ ಇರಬೇಕು. ನಿಮಗೆ ಪೂರಿ ಉಬ್ಬಿ ಬರಬೇಕಿದ್ರೆ ಹೀಗೇ ಮಾಡ್ತಾನೆ ಇರಬೇಕು. ಈಗ ಪೂರಿ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ತೆಗೆಯೋಣ. ನಾನಿಲ್ಲಿ ನಿಮಗೆ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ, ಪೂರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಎಷ್ಟು ಲೇಯರ್ ಆಗಿ ಬಂದಿದೆ ನೋಡಿ. ಪೂರಿಯನ್ನು ತಿನ್ನುವಾಗ ಆಲೂಗಡ್ಡೆ ಬಾಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.